ಮಂಗಳೂರು ನಗರದ ಅಂದ ಸಂಪೂರ್ಣ ಕೆಟ್ಟು ಹೋಗಿದೆ ಅಂದ್ರೆ ತಪ್ಪಾಗಲಾರದು. ಸ್ಮಾರ್ಟ್ ಸಿಟಿ ಯೋಜನೆಯ ನೆಪ ಹೇಳಿಕೊಂಡು ಎಲ್ಲೆಂದರಲ್ಲಿ ಅಗೆದು ಹಾಕಿದ್ದು ಮಾತ್ರವಲ್ಲದೆ ಕಾಮಗಾರಿ ಪೂರ್ಣಗೊಳಿಸಲು ಇನ್ನೂ ಆಗಿಲ್ಲ. ಸ್ಮಾರ್ಟ್ ಸಿಟಿಯ ನೆಪದಲ್ಲಿ ಫುಟ್ಪಾತ್ ರಸ್ತೆಗಳನ್ನೆಲ್ಲ ಅಗೆದು ಹಾಕಿದ್ರಿಂದ ಜನಸಾಮಾನ್ಯರು ವ್ಯಾಪಾರಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಇದು ಮಂಗಳೂರು ನಗರ. ಸ್ಮಾರ್ಟ್ ಸಿಟಿ ನೆಪದಲ್ಲಿ ರಸ್ತೆಗಳ ಬದಿಗಳಲ್ಲಿ ದೊಡ್ಡ ದೊಡ್ಡ ಗಾತ್ರದ ಗುಂಡಿಗಳು, ಅಲ್ಲಲ್ಲಿ ಜಲ್ಲಿ ಕಲ್ಲುಗಳ ರಾಶಿಗಳು, ಪಾದಚಾರಿಗಳಿಗೆ ನಡೆದುಕೊಂಡು ಹೋಗಲು ಅಸಾಧ್ಯದ ಪರಿಸ್ಥಿತಿ. ಇನ್ನೊಂದೆಡೆ ಗೇಲ್ ಕಂಪನಿಯವರು ಗ್ಯಾಸ್ ಪೈಪ್ಲೈನ್ ಅಳವಡಿಕೆಗೆಂದು ಗುಂಡಿ ತೋಡಿ ಪೈಪ್ಗಳನ್ನ ರಸ್ತೆಯ ಬದಿಗಳಲ್ಲಿ ಬೇಕಾಬಿಟ್ಟಿ ಇಟ್ಟಿರುವುದು ಕಂಡುಬಂದಿದೆ. ಇವೆಲ್ಲ ದೃಶ್ಯ ಕಾಣುತ್ತಿರುವುದು ಅಭಿವೃದ್ಧಿಯತ್ತ ಸಾಗುತ್ತಿರುವ ಮಂಗಳೂರು ನಗರದಲ್ಲಿ. ಸ್ಮಾರ್ಟ್ ಸಿಟಿ ಯೋಜನೆಯು ಮಂಗಳೂರನ್ನ ಸ್ಮಾರ್ಟ್ ನಗರ ಮಾಡುವ ಬದಲು ಕಲುಷಿತ ನಗರವನ್ನಾಗಿ ಮಾಡ್ತಾ ಇದೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುತ್ತಿದೆ. ನಗರದಲ್ಲಿ ಎಲ್ಲಿ ನೋಡಿದ್ರೂ ಅಗೆದ ರೀತಿಯಲ್ಲಿರುವ ದೃಶ್ಯವನ್ನ ನಾವೀಗ ನೋಡುತ್ತಿದ್ದೇವೆ. ಒಂದೆಡೆ ರಸ್ತೆಗೆ ಕಾಂಕ್ರೀಟೀಕರಣ ಹಾಕುವ ನೆಪದಲ್ಲಿ ರಸ್ತೆಗಳನ್ನ ಅಗೆಯಲಾಗಿದೆ. ಇನ್ನೊಂದೆಡೆ ಗೇಲ್ ಕಂಪನಿಯವರು ಗ್ಯಾಸ್ ಪೈಪ್ಲೈನ್ಗೆಂದೇ ಗುಂಡಿ ತೋಡಿ ಅಲ್ಲಲ್ಲಿ ಬಿಟ್ಟಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ತುಂಬಾ ಸಮಸ್ಯೆಯುಂಟಾಗಿದೆ. ಸ್ಮಾರ್ಟ್ ಸಿಟಿ ಕುರಿತ ಅಭಿವೃದ್ಧಿ ಯೋಜನೆಗಳನ್ನೇನೋ ರೂಪಿಸಲಾಗಿದೆ. ಕೆಲವೊಂದು ಕಡೆಗಳಲ್ಲಿ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ನಡೆಯುತ್ತಿದೆ. ಆದರೆ ಇನ್ನೂ ಕೆಲವೆಡೆಗಳಲ್ಲಿ ಕಾಮಗಾರಿಗಳು ಸ್ಥಗಿತಗೊಂಡಿವೆ. ಇದರಿಂದ ಸಾರ್ವಜನಿಕರು ತೊಂದರೆಯನ್ನ ಅನುಭವಿಸುವಂತಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿಗಳನ್ನ ನಡೆಸುತ್ತಿದ್ದಾರೆ. ಅಲ್ಲಲ್ಲಿ ಗುಂಡಿಗಳನ್ನ ಮಾಡಿ ಹಾಕಿರುವುದು, ರಸ್ತೆ ಅಗೆತ, ಚರಂಡಿಯ ಕಾಮಗಾರಿ ಅಪೂರ್ಣ, ಎಲ್ಲಿ ನೋಡಿದ್ರೂ ಅವ್ಯವಸ್ಥೆಯೇ ಕಾಣುತ್ತದೆ. ಒಟ್ಟಾರೆಯಾಗಿ ಮಂಗಳೂರು ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತ ಎಂದರೆ ಅವ್ಯವಸ್ಥೆಯ ಆಗರ ಎಂದೇ ಹೇಳಬಹುದು ಎಂದು ಹೇಳ್ತಾರೆ ಕಾಂಗ್ರೆಸ್ ಮುಖಂಡ ಎಸಿ ವಿನಯರಾಜ್ ಅವರು. ಎಲ್ಲೆಂದರೆ ಇಲ್ಲಿ ಅವೈಜ್ಞಾನಿಕವಾಗಿ ಇವತ್ತು ಕಾಮಗಾರಿಗಳನ್ನು ಶುರು ಮಾಡಿರುವಂಥದ್ದು, ಅಲ್ಲಲ್ಲಿ ತೋಡುಗಳನ್ನು ಮಾಡಿ ಹಾಕಿರುವಂಥದ್ದು, ರಸ್ತೆಗಳನ್ನು ಹಗ್ದಾಕಿರುವಂಥದ್ದು, ಚರಂಡಿ ಕೆಲಸ ಮಾಡಲಿಕ್ಕೆ ರಸ್ತೆಗಳನ್ನು ಹಗ್ದಾಕಿರುವಂಥದ್ದು, ಎಲ್ಲ ಕಡೆ ಅವ್ಯವಸ್ಥೆಯ ಆಗರ ಆಗಿದೆ. ಒಂದು ಕಡೆಯಿಂದ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ ಜನರಿಗೆ, ಇನ್ನೊಂದು ಕಡೆಯಿಂದ ಪಾದಚಾರಿಗಳಿಗೆ ನಡ್ಕೊಂಡು ಹೋಗಲಿಕ್ಕೆ ಆಗ್ತಾ ಇಲ್ಲ. ಜೀವ ಭಯದಿಂದ ಇವತ್ತು ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಇನ್ನೊಂದು ಕಡೆ ಏನು ವ್ಯಾಪಾರ ಮುಂಗಟ್ಟು ಎಲ್ಲಿದೆ, ವ್ಯಾಪಾರಸ್ಥರು ಇವತ್ತು ವ್ಯಾಪಾರ ಇಲ್ಲದೇನೆ ಅಲ್ಲಿ ಯಾರು ಜನ ಬರ್ತಾ ಇಲ್ಲ ಅಂಥೇಳಿ ಅವರು ಆರ್ಥಿಕವಾಗಿ ಏನೋ ಒಂದು ಸಂಕಟಕ್ಕೆ ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಬಿಜೆಪಿ ಆಡಳಿತ ಅಂತ ಹೇಳಿದರೆ ಅವ್ಯವಸ್ಥೆಯ ಆಗರ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆಪಡ್ತಾ ಇದ್ದೇನೆ. ಮಂಗಳೂರು ನಗರದ ಅವ್ಯವಸ್ಥೆಯ ಬಗ್ಗೆ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತರಾದ ಜೆರಾಲ್ಡ್ ಟವರ್, ಮಂಗಳೂರು ಪಾಲಿಕೆ ವ್ಯಾಪ್ತಿಯ 60 ವಾರ್ಡ್ಗಳ 25 ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತಗೊಂಡಿದೆ. ಅರ್ಧಂಬರ್ಧ ಕಾಮಗಾರಿಗಳನ್ನ ನಡೆಸುವುದು ಮಾತ್ರವಲ್ಲ, ಅಲ್ಲಲ್ಲಿ ಬೇಕಾಬಿಟ್ಟಿ ಅಗೆಯುವುದು. ಹೀಗೆ ಮಾಡಿದ್ರೆ ಮಂಗಳೂರು ಸ್ಮಾರ್ಟ್ ಸಿಟಿ ಆಗುವುದಾದ್ರೂ ಯಾವಾಗ? ಇನ್ನೆರಡು ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಆರಂಭವಾಗುತ್ತದೆ. ಮಳೆಗಾಲ ಆರಂಭವಾಗುವುದಕ್ಕೂ ಮೊದಲು ಚರಂಡಿ, ತೋಡುಗಳು, ರಾಜಕಾಲುವೆಗಳಲ್ಲಿ ಹೂಳೆತ್ತಿ ಮಳೆ ನೀರು ಸರಾಗವಾಗಿ ಹರಿಯಲು ವ್ಯವಸ್ಥೆ ಮಾಡಿ ಜನರ ತೆರಿಗೆ ಹಣವನ್ನ ಒಳ್ಳೆಯ ರೀತಿಯಲ್ಲಿ ಖರ್ಚು ಮಾಡಿ ಎಂದು ಹೇಳಿದ್ರು. ನಮ್ಮ ಜನಪ್ರತಿನಿಧಿಗಳು ಮತ್ತು ನಮ್ಮ ಆಡಳಿತ ನಡೆಸುವವರು ಸ್ಮಾರ್ಟ್ ಸಿಟಿ ಅಂತೇಳಿ ದಿವಸಕ್ಕೆ 12 ಸಾರಿ ಭಜನೆ ಮಾಡಿದ ಥರ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಮಂಗಳೂರು ನಗರವನ್ನೊಂದು ಸರಿ ಕಣ್ಣು ಬಿಟ್ಟು ನೋಡುವುದಾದರೆ ನಗರದ ಒಳಗೆ ಈ 60 ಕಾರ್ಪೊರೇಷನ್ ವಾರ್ಡುಗಳ ಪೈಕಿ 20-25 ವಾರ್ಡುಗಳ ಒಳಗೆ ಇರುವ ಅವ್ಯವಸ್ಥೆ ನೋಡಿದರೆ ಯಾವ ಮನುಷ್ಯ ಕೂಡ ಅದನ್ನು ಸ್ಮಾರ್ಟ್ ಸಿಟಿ ಅಂತೇಳಿ ಹೇಳಲಿಕ್ಕಿಲ್ಲ. ಇವತ್ತು ಫುಟ್ಪಾತ್ಗಳ ಕೆಲಸ ಅರ್ಧದಲ್ಲಿ ನಿಲ್ಲಿಸಿದ್ದಾರೆ.
ಅದರ ಜೊತೆಯಲ್ಲಿ ಇವತ್ತು ಗೇಲ್ನವರು ಪೈಪಿಗೆ ಅಂತೇಳಿ ಇದ್ದ ಕಾಂಕ್ರೀಟ್ ಫುಟ್ಪಾತ್ಗಳನ್ನು ಹೊಡೆಯುತ್ತಾ ಇದ್ದಾರೆ. ಒಂದು ಕಡೆ ಇಂಟರ್ಲಾಕ್ಸ್ ಹಾಕುವುದು, ಮತ್ತೊಂದು ಕಡೆ ಈ ಇಂಟರ್ಲಾಕ್ಸ್ಗಳನ್ನು JCB ತಂದು ಅದನ್ನು ತೆಗೆಸಿ ಪುನಃ ಅಲ್ಲಿ ಕಾಂಕ್ರೀಟೀಕರಣ ಅಂತೇಳಿ ಕಾಂಕ್ರೀಟ್ ಮಾಡುವುದು. ಸಾರ್ವಜನಿಕರ ಹಣದಿಂದ ಈ ಕೆಲಸಗಳನ್ನು ಮಾಡಿ ಈ ಹಣ ನಮ್ಮ ಕಣ್ಣ ಮುಂದೆ ಈ ರೀತಿಯಲ್ಲಿ ಒಂದು ಹಾಳಾಗುವುದನ್ನು ನೋಡುವಾಗ, ಪೋಳಾಗುವುದನ್ನು ನೋಡುವಾಗ ಕೋಪವು ನೆತ್ತಿಗೆ ಇರ್ತಾ ಇದೆ. ಅದರ ಜೊತೆಯಲ್ಲಿ ಇನ್ನು 2 ತಿಂಗಳಲ್ಲಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಳೆಗಾಲ ಪ್ರಾರಂಭವಾಗ್ತಾ ಇದೆ. ಒಟ್ಟಿನಲ್ಲಿ ಮಂಗಳೂರು ನಗರ ಪ್ರದೇಶ ಅವ್ಯವಸ್ಥೆಯ ಆಗರವಾಗಿದೆ. ಎಲ್ಲಿ ನೋಡಿದ್ದಲ್ಲಿ ಕಾಮಗಾರಿಗೆಂದು ಅಗೆದಿರುವ ದೃಶ್ಯ ಕಾಣುತ್ತಿದೆ ಹೊರತು ಇನ್ನು ಕೆಲಸ ಕಾರ್ಯಗಳು ಪೂರ್ಣಗೊಂಡಿಲ್ಲ. ಅರ್ಧಂಬರ್ಧ ಕಾಮಗಾರಿಯ ಬಗ್ಗೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದ್ರೆ, ಇನ್ನೊಂದೆಡೆ ಮಂಗಳೂರು ನಗರದ ಅಭಿವೃದ್ಧಿಗೆ ಬಿಜೆಪಿ ಆಡಳಿತದ ವೈಫಲ್ಯವೇ ಕಾರಣ ಎಂಬ ಆರೋಪ ಕೇಳಿಬಂದಿದೆ. ಏನೇ ಆದ್ರೂ ಅರ್ಧಂಬರ್ಧ ಕಾಮಗಾರಿಯಿಂದ ಮಂಗಳೂರು ನಗರದ ಅಂದ ಕಿತ್ತು ಹೋಗಿದೆ. ಶೀಘ್ರದಲ್ಲಿ ಮಂಗಳೂರು ನಗರದಲ್ಲಿ ಆರಂಭಿಸಿದ ಕಾಮಗಾರಿಗಳು ಪೂರ್ಣಗೊಳಿಸಲಿ, ಜನರ ತೆರಿಗೆಯ ಹಣವನ್ನ ಪೋಲು ಮಾಡದೆ ಸಮರ್ಪಕ ಕಾಮಗಾರಿಗಳನ್ನ ನಡೆಸಲಿ ಎಂಬುದೇ ನಮ್ಮ ಆಶಯ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.